ಸಮಸ್ತ ಕೇರಳ ಜಮಿಯತುಲ್ ಮುಹಲ್ಲಿಮೀನ್ ಸೆಂಟ್ರಲ್ ಕೌನ್ಸಿಲ್ ಇದರ ಪ್ರಾಯೋಜಕತ್ವದಲ್ಲಿ 2 ವರ್ಷಗಳಿಗೊಮ್ಮೆ ನಡೆಸಿಕೊಂಡು ಬರುತ್ತಿರುವ ದಕ್ಷಿಣ ಭಾರತದ ವಿದ್ಯಾರ್ಥಿ ಫೆಸ್ಟ್ ಕಲೋತ್ಸವ ಭಾಗವಾಗಿ ಮಂಜೇಶ್ವರ ರೇಂಜ್ ಮಠದ ವಿದ್ಯಾರ್ಥಿ ಫೆಸ್ಟ್ಗೆ ಕುಂಜತೂರು ಮಹದಾನುಲ್ ಉಲೂಮ್ ಮದ್ರಸಾಂಗಣದಲ್ಲಿ ಚಾಲನೆ ದೊರಕಿತು. ಮಂಜೇಶ್ವರ ಸಮಸ್ತ ಮದ್ರಸಾ ರೇಂಜ್ ವ್ಯಾಪ್ತಿಯಲ್ಲಿರುವ 30 ಮದ್ರಸೆಗಳ 680 ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ಫೆಸ್ಟ್ನ ಕಲೋತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ. ವಿಜೇತರಿಗೆ ಸಮಸ್ತ ಕೇರಳ ಜಮಿಯತುಲ್ ಮುಹಲ್ಲಿಮೀನ್ ಸೆಂಟ್ರಲ್ ಕೌನ್ಸಿಲ್ ವತಿಯಿಂದ ಬಹುಮಾನ ಹಾಗೂ ಪ್ರಮಾಣ ಪತ್ರವನ್ನು ನೀಡಲಾಗುತ್ತಿದೆ. ಶುಕ್ರವಾರದಂದು ಸಂಜೆ ಮಂಗಳೂರು ಹಾಗೂ ಕುಂಜತೂರು ಕಾಸಿ ತ್ವಾಕಾ ಉಸ್ತಾದ್ ಅವರಿಂದ ಚಾಲನೆ ದೊರಕಿದ ಫೆಸ್ಟ್ ಇಂದು ರಾತ್ರಿ ಮುಕ್ತಾಯಗೊಳ್ಳಲಿದೆ. ಸಮಸ್ತ ಕೇರಳ ಜಮಿಯತುಲ್ ಮುಹಲ್ಲಿಮೀನ್ ಮಂಜೇಶ್ವರಂ ರೇಂಜ್ ಇದರ ಅಧೀನದಲ್ಲಿ ನಡೆಸಲ್ಪಡುವ ವಿದ್ಯಾರ್ಥಿ ಫೆಸ್ಟ್ 2018 ನಿನ್ನೆಯಿಂದ ಆರಂಭಗೊಂಡು ಇವತ್ತು ಮಗರಿಬ್ ನಮಾಜಿನೊಂದಿಗೆ ಮುಕ್ತಾಯಗೊಳ್ಳಲಿದೆ. ಅದಕ್ಕೆ ಎಲ್ಲ ರೀತಿಯಲ್ಲೂ ಸಹಕರಿಸಿದ ಕುಂಜತೂರು ಮಹಲ್ ಕಮಿಟಿಯ ಎಲ್ಲ ಸದಸ್ಯರಿಗೂ ಮಾತ್ರವಲ್ಲ, ಈ ಕುಂಜತೂರಿನ ಎಲ್ಲ ಜನರಿಗೂ ಅಭಿನಂದನೆಗಳು. ಮಲಯಾಳ ಭಾಷಣ, ಬುರ್ದ ಗ್ರೂಪ್ ಹಾಡುಗಳು, ಚಿತ್ರಕಲಾ ಸ್ಪರ್ಧೆ, ಮೆಮೊರಿ ಟೆಸ್ಟ್, ಅರೇಬಿಕ್ ಭಾಷಣ ಸೇರಿದಂತೆ ಸುಮಾರು 84 ಸ್ಪರ್ಧೆಗಳಲ್ಲಿ ವಿದ್ಯಾರ್ಥಿಗಳು ಸ್ಪರ್ಧಿಸುತ್ತಿದ್ದಾರೆ. PH ಅಬ್ದುಲ್ ಹಮೀದ್, ಬಾಬಾ ಹಾಜಿ ಉದ್ಯಾವರ, ಅಬ್ದುಲ್ ಖಾದರ್ ಫೈಜಿ, ಡಾಕ್ಟರ್ KA ಖಾದರ್, ಹಾಶಿರ್ ಅಲ್ ಹಮೀದಿ, ಸೈಯದ್ ಕುಂಜತೂರು, ಶಮೀಮ್ ಹರ್ಷದಿ ಮೊದಲಾದವರು ವಿದ್ಯಾರ್ಥಿ ಫೆಸ್ಟ್ಗೆ ಮುಂದಾಳತ್ವವನ್ನು ನೀಡಿದ್ರು. ರೆಹಮಾನ್ ಉದ್ಯಾವರ, V4 News 24/7 ಮಂಜೇಶ್ವರ.